ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಕೈರಂಗಳ ಪುಣ್ಯಕೋಟಿ ನಗರದ ಕೈತಳ್ಳು ಪೊಸತಾದ ಸುರುವಾಯಿನ ಬಾರ್ ಅಂಡ್ ರೆಸ್ಟೋರೆಂಟ್ ನ ವಿರೋಧಿಸಾದ ಪುಣ್ಯಕೋಟಿ ನಗರ ಶಾರದಾ ವಿದ್ಯಾಗಣಪತಿ ವಿದ್ಯಾ ಕೇಂದ್ರದ ವಿದ್ಯಾರ್ಥಿಗಳು ಬಾಳೆಪುನಿ ಗ್ರಾಮ ಪಂಚಾಯತ್ ಆಡಳಿತದ ವಿರುದ್ಧ ಪ್ರತಿಭಟನೆ ನಡೆಪಾಯಿರು. ನಮ್ಮ ಶಾಲೆಯ ಆವರಣದಿಂದ 50 ಮೀಟರ್ ಅಂತರದ ಒಳಗೆ ಆರಂಭವಾಗಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಪರವಾನಗಿ ನೀಡಿರುವ ಬಗ್ಗೆ ಆಕ್ಷೇಪದಲ್ಲಿ ನಮ್ಮ ಶಾಲೆಯಲ್ಲಿ LKG ತರಗತಿಯಿಂದ PUC ತರಗತಿವರೆಗಿನ ಸುಮಾರು 900 ವಿದ್ಯಾರ್ಥಿಗಳು ನಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೇವೆ. ಪ್ರಸ್ತುತ ನಮ್ಮ ಪಂಚಾಯತ್ ವತಿಯಿಂದ ಕೈರಂಗದ ಗ್ರಾಮ ಪುಣ್ಯಕೋಟಿ ನಗರದ ಆವತಿ ಹೋಮ್ಸ್ ವಸತಿ ಕಾಲೋನಿಯ ಮಧ್ಯೆ ಒಳಗಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಒಂದನ್ನು ತೆರೆದಿದ್ದು ಅಮಲು ಪದಾರ್ಥಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಸರ್ಕಾರದ ಮಾರ್ಗದರ್ಶಿ ಸೂತ್ರದಂತೆ ಶಾಲೆಗಳ ಆವರಣದ 100 ಮೀಟರ್ ಒಳಗಡೆ ಅಮಲು ಪದಾರ್ಥಗಳನ್ನು ಮಾರಾಟ ಮಾಡುವುದು ಶಿಕ್ಷಾ ಅಪರಾಧವಾಗಿದೆ. ಆದುದರಿಂದ ತಾವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯಲು ನೀಡಿರುವ ನಿರಾಕ್ಷೇಪಣಾ ಪತ್ರವನ್ನು ರದ್ದುಗೊಳಿಸಿ ತಮ್ಮ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ತೊಡಕಾಗದಂತೆ ಸಹಕರಿಸಬೇಕೆಂದು ವಿನಂತಿಸುತ್ತೇವೆ. ಈ ಪೊರ್ತು ಪಾತೆರ್ನ ಶಾಲಾ ಆಡಳಿತ ಮಂಡಳಿದ ಅಧ್ಯಕ್ಷರು ರಾಜಾರಾಮ್ ಭಟ್ ಕೈರಂಗಡ ಪುಣ್ಯಕೋಟಿ ನಗರಡ್ ಪೊಸತಾದ ಸುರುವಾಯಿನ ಬಾರ್ ಅಂಡ್ ರೆಸ್ಟೋರೆಂಟ್ ತೆರವಾಪ್ ನಡೆಮುಟ್ಟ ಪ್ರಜಾಪ್ರಭುತ್ವ ರೀತಿಡ್ ಅಮರಣಾಂತ ಸತ್ಯಾಗ್ರಹದಂಚಿನ ಹೋರಾಟ ನಡಪಾಯರೆ ಶಾಲಾಡಳಿತ ಮಂಡಳಿ ತಯಾರುಂಡು ಪಂಡ ತೆರಿಪಾಯಿರು. ಸಾಮಾನ್ಯ ಸಭೆ ನಿರ್ಣಯಿಸಾಯಲಕ ಪುಣ್ಯಕೋಟಿ ನಗರದ ಗೋಶಾಲೆ ಬೊಕ್ಕ ಶಾಲೆದ ಕೈತಳ್ಳು ಬಾರ್ ಓಪನ್ ಮಲ್ಪೆರೆ ಉದ್ದೇಶಿಸಾದು ಪುನಿ ಕಾನೂನು ವಿರೋಧಿ ಆತಂಡು. ಸರ್ಕಾರದ ಮಾರ್ಗದರ್ಶನ ಪಾಲಿಸಾವಂದೆ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಅನುಮತಿ ಕೊಡ್ತಂಡು. ಶಾಲೆದ ಆವರಣದ 100 ಮೀಟರ್ ಅಂತರಡು ಒವ್ವೆ ಅಮಲು ಪದಾರ್ಥలను ಮಾರಾಟ ಮಲ್ಪಲಕ ಇಚ್ಚಿ ಅವೆನು ಕಡೆಗಣಿಸಾದು ತರಾತುರಿಟ್ಟು ಸಾರ್ವಜನಿಕ ಆಕ್ಷೇಪ ದೆತನಂದೆ ಸುರು ಮಲ್ತದೇರು. ಇಂದೆರ್ದು ಶಾಲೆದ ವಿದ್ಯಾ ಚಟುವಟಿಕೆಲೆಗ್ ಶಾಲಾ ವಿದ್ಯಾರ್ಥಿನಿಯರು ಬೈಯಡು ಇಲ್ಲಗ ಪೋನಗ ತೊಂದರೆ ಆಪುಂಡು ಅಂಚಾದು ಕೊಡ್ತಿನ ಲೈಸೆನ್ಸ್ ನು ರದ್ದು ಮಲ್ಪೊಡು ಪಂಡದು ಒತ್ತಾಯಿಸಾಯಿರು. ಬಾಳೆಪುಣೆ ಗ್ರಾಮ ಪಂಚಾಯತ್ನವರು ತಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಮ ಪುಣ್ಯಕೋಟಿ ನಗರ ಅಮೃತಧಾರ ಗೋಶಾಲೆಯ ಬಳಿ ಇರುವಂತಹ ಶಾರದಾ ವಿದ್ಯಾ ಕೇಂದ್ರದಲ್ಲಿ ಅದರ ಆವರಣದ ಬದಿಯಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದು ಸರ್ಕಾರದ ಮಾರ್ಗದರ್ಶಿ ಸೂತ್ರಕ್ಕೆ ವಿರೋಧ ಇದೆ. ಶಾಲೆ ಆವರಣದಿಂದ 100 ಮೀಟರ್ ಒಳಗಡೆ ಯಾವುದೇ ಅಮಲು ಪದಾರ್ಥ ಮಾರಾಟ ಮಾಡುವಂತಿಲ್ಲ, ಮಾರಾಟ ಮಾಡೋದು ಕಾನೂನು ಅಪರಾಧ ಅಂತಿದೆ. ಅದನ್ನು ಅವಗಣನೆ ಮಾಡಿ ಅದನ್ನು ಕಡೆಗಣಿಸಿ ತರಾತುರಿಯಲ್ಲಿ ಯಾವುದೇ ಆಕ್ಷೇಪವನ್ನು ತಗೊಳ್ಳದೆ ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ಕೊಡದೆ ತರಾತುರಿಯಲ್ಲಿ ಒಂದು ಲೈಸೆನ್ಸ್ ಕೊಟ್ಟು ಭಾರಿ ಅರ್ಜೆಂಟಲ್ಲಿ ಅದೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆರಂಭ ಆಗಿದೆ. ನಮ್ಮ ಶಾಲೆಯ ವಿದ್ಯಾಭ್ಯಾಸ ಚಟುವಟಿಕೆ ತೊಂದರೆ ಆಗ್ತದೆ, ಶಾಲೆ ವಿದ್ಯಾರ್ಥಿ ಮೇಲೆಗೆ ಪರಿಣಾಮ ಆಗ್ತದೆ. ಶಾಲೆಯ ಹುಡುಗಿಯರು ಸಾಯಂಕಾಲ ಶಾಲೆ ಬಿಟ್ಟು ಹೋಗುವಾಗ ಬೆಳಿಗ್ಗೆ ಶಾಲೆಗೆ ಬರುವಾಗ ಬಾರ್ನ ಪರಿಸರ ತುಂಬ ಅನಾರೋಗ್ಯ ವಾತಾವರಣಕ್ಕೆ ಕಾರಣ ಆಗಿದೆ. ಅದನ್ನು ನಿಲ್ಲಿಸಿಕೊಡಬೇಕು. ತಾವು ಕೊಟ್ಟ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಪಂಚಾಯತ್ನ ಅಧ್ಯಕ್ಷ ಮೂಲಕ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿಕೊಂಡಿದ್ದೇವೆ. ನಾವು ವಿದ್ಯಾರ್ಥಿಗಳು ತುಂಬ ಮನ ನೊಂದುಕೊಂಡಿದ್ದಾರೆ. ಒಂದು ಮರ್ಯಾದಸ್ಥ ಶಾಲೆಗೆ ಬಂದಿದ್ದೇವೆ ನಾವು, ಇಲ್ಲೊಂದು ಆರೋಗ್ಯಕರ ವಾತಾವರಣದಲ್ಲಿ ಶಿಕ್ಷಣ ಸಿಗ್ಬೋದು ಅನ್ನೋ ಆಸೆಯಿಂದ ಅವರು ಬಂದಿದ್ದರು. ಆದರೆ ಇವತ್ತು ಅವರಿಗೆ ನಿರಾಸೆ ಆಗಿದೆ. ಒಂದು ಬಾರ್ನ ಬಾಗಿಲನ್ನು ಪಾಠ ಓದಬೇಕಲ್ಲ ಅನ್ನುವಂಥ ಒಂದು ನೋವು ಅವರ ಮನಸ್ಸಲ್ಲಿ ತುಂಬಿದೆ. ಆ ನೋವು ನಿವಾರಣೆ ಆಗಬೇಕು ಅಂತ ಇವತ್ತು ಪ್ರಥಮ ಹೆಜ್ಜೆಯಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಮುಂದಿನ ಹಂತದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಎಲ್ಲ ಹೋರಾಟಕ್ಕೆ ನಾವು ಸಿದ್ಧ ಇದ್ದೇವೆ. ಆದ ಕಾರಣ ಪಂಚಾಯತ್ನ ಅದಕ್ಕೆ ಅವಕಾಶ ಕೊಡದೆ ತಾವು ಕೊಟ್ಟಂಥ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಒಂದು ವೇಳೆ ನಮ್ಮ ಮನವಿ ಅದು ತಿರಸ್ಕಾರ ಆದರೆ ಮುಂದೇನು ದಾರಿ ಅಂತ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಶಾಲಾ ವಿದ್ಯಾರ್ಥಿಗಳು ಕೂಡ ತುಂಬ ಚಿಂತಿತರಾಗಿದ್ದಾರೆ. ನಾವೇನು ಹೋರಾಟ ಮಾಡಬೇಕು, ನಮಗೆ ಮಾರ್ಗದರ್ಶನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಅವರಿಗೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಶಾಲೆ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು ಬೇಕಾದೆಲ್ಲ ಪ್ರಜಾಪ್ರಭುತ್ವ ರೀತಿಯ ಹೋರಾಟ ಮಾಡುವ ಮೂಲಕ, ಅದು ಮನವಿ ಇರ್ಬೋದು, ಮೇಲ್ಮನೆ ಇರ್ಬೋದು, ಮಂತ್ರಿ ಮಾರ್ಗದರ್ಶನ ಭೇಟಿಯಾಗೋದು ಇರ್ಬೋದು, ಇಲಾಖೆಯನ್ನು ಭೇಟಿಯಾಗೋದು ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಸರಳ ಸತ್ಯಾಗ್ರಹ ಇರ್ಬೋದು, ಅನ್ನ ಸತ್ಯಾಗ್ರಹ ಇರ್ಬೋದು, ನಿರಸನ ಸತ್ಯಾಗ್ರಹ ಇರ್ಬೋದು, ಆಮರಣಂಥ ಉಪವಾಸ ಸತ್ಯಾಗ್ರಹ ಇರ್ಬೋದು. ಎಲ್ಲ ರೀತಿಯ ಸತ್ಯಾಗ್ರಹ ನಾವು ತಯಾರಿದ್ದೇವೆ. ಅದಷ್ಟು ನಮಗೆ ನ್ಯಾಯ ಸಿಗುತ್ತೆ ಅಂತ ನಮಗೆ ಆಸೆ ಇದೆ. ಶಾಲಾ ವಿದ್ಯಾರ್ಥಿನಿ ರಶ್ಮಿತಾ ಪಾತೆರೊಂದು ಶಾಲದ ಆವರಣದ ಕೈತಲ್ ಬಾರ್ ಸೇರ್ಲಕ ಮಾದಕ ವಸ್ತುಲದ ಮಾರಾಟ ಕಾನೂನು ಪ್ರಕಾರ ನಿಷೇಧ ಇತ್ತಂಡಲ ಬಾರ್ ಸುರು ಮಲ್ಪರೆ ಅನುಮತಿ ಕೊರ್ಪನ ಮೂಲಕ ಕಾನೂನು ಉಲ್ಲಂಘನೆ ಆದಿತದು. ಇದಕ್ಕೆ ಸಂಬಂಧಿಸಾಯಿನ ಅಧಿಕಾರಿಗಳು ಕ್ರಮ ಕೈಗೊಂಡು ಪಂಡ ತೆರಿಪಾಯರು. ಶಾಲೆಯ 100 ಮೀಟರ್ನ ಒಳಗಡೆ ಬಾರ್ ಅಥವಾ ಇತರ ಮಾದಕ ವಸ್ತುಗಳು ಅಂದರೆ ಹಾಲು,
ಬೀಡಿ ಸಿಗರೇಟುಗಳು ಹಾಗೂ ಡ್ರಗ್ಸ್ ಇವುಗಳ ಅಂಗಡಿಗಳನ್ನು ಕಾನೂನಿನ ಪ್ರಕಾರ ನಿಷೇಧವಾಗಿದೆ. ಅದರಲ್ಲೂ ನಮ್ಮ ಶಾಲೆಯ 40 ಮೀಟರ್ನ ಒಳಗಡೆ ಬಾರ್ ಓಪನ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಪರಿಸರ ಅಂದರೆ ಶಾಲೆಯ ಪರಿಸರ ಹಾಗೂ ನಮ್ಮ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಶಾಲೆಯ ಪರಿಸರದಲ್ಲಿ ಬಾರ್ ಓಪನ್ ಮಾಡುವುದನ್ನು ನಿಷೇಧಿಸಿದ್ದೇವೆ. ಶಾಲೆದ ಪರವಾದ ವಿದ್ಯಾರ್ಥಿಗಳು ಬೊಕ್ಕ ಶಾಲಾ ಆಡಳಿತ ಮಂಡಳಿರ್ದು ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜರೀನಾರೆಗೆ ಮನವಿ ನೊಪ್ಪಾಯರು. ಜಾಗಿಡು ಪೊಲೀಸ್ ಬಂದೋಬಸ್ತ್ ಮಲ್ದಿತ್ತರು. ಮೀಟರ್ ಒಳಗಡೆ ಸಿಗರೇಟು, ಧೂಮಪಾನ, ಅಮಲು ಪದಾರ್ಥ ಮಾರಾಟ ಮಾಡಬಾರ್ದು, ಅದು ಕಾನೂನು ಅಪರಾಧ ಅಂತ ಹೇಳ್ತಾರೆ. ನಮ್ಮ ಶಾಲೆ ಆವರಣದಿಂದ ಕಟ್ಟಡಕ್ಕೆ ಒಂದು ಶಾಲೆ 12 ಮೀಟರ್. ನನ್ನ ಶಾಲೆ ಆವರಣ ಮತ್ತು ಬಾರ್ನ ಆವರಣ 2 ಒಂದೇ. ನನ್ನ ಶಾಲೆ ಆವರಣ ಗುಡಿ ಮಾಡಿ ತೆಗೆದಿದ್ದಾನಲ್ಲ, ಸಾಕ್ಷಿ ಇರಬಾರ್ದಲ್ಲ, ಅದು ಕೂಡ ಪೊಲೀಸ್ ಇಲಾಖೆ ಮೂಲಕ ಅಳತೆ ಮಾಡಿ ವ್ಯವಸ್ಥೆ ಮಾಡ್ತೀವಿ. ಕಂಪೌಂಡ್ ಗೇಟಿಂದ 53 ಮೀಟರಲ್ಲಿ ಇದೆ. ಅದಕ್ಕೆ ತಾವು ಕೊಟ್ಟಿದ್ದ ಲೈಸೆನ್ಸ್ ನಿರಾಕರಣೆ ಮಾಡಬೇಕು. ಲೈಸೆನ್ಸ್ ಕೊಟ್ಟಿದ್ದರು, ನಿರಾಕರಣೆ ಪತ್ರ ಕೊಟ್ಟಿದ್ದರೆ ಗೊತ್ತಿಲ್ಲ, ರದ್ದು ಮಾಡಬೇಕು. ಶಾಲೆಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಸಾಯಂಕಾಲ ಹೊತ್ತಿ ಒಂದು 100 ಮಕ್ಕಳು ನಾವು ಹುಡುಗಿಯರು ಕರೆಗೆ ಹೋಗ್ತಾರೆ. ಈಗ ಶುರುವಾಗಿದೆ. ಕಾರ್ ಬಂದು ನಿಲ್ಲೋದಲ್ಲಿ, ಡೋರ್ ಓಪನ್ ಮಾಡೋದು, ಅಲ್ಲಿ ಅವರ ಮನೆಯವರನ್ನು ಗುಚ್ಚೆಯುವುದು ಅದೆಲ್ಲ ನಡೀತಾ ಇದೆ. ಮಕ್ಕಳು ಹೋದಾಗ ಹೋಗಲು ಅದನ್ನು ಮಾಡೋ ಮಾಡ್ತಾರೆ. ಅದನ್ನು ನಡೀತು. ನಾವು ಪೊಲೀಸರಾಗ ಸಂಪರ್ಕ ಮಾಡಿಲ್ಲ, ಅದಕ್ಕೆ ಗಲಾಟೆ ಆಗೋದು ಬೇಡ. ಗಲಾಟೆಗೆ ನಡೀಲ್ಲ. ನೀವು ಇವಾಗ ಆ್ಯಕ್ಷನ್ ತಗೊಳ್ಬೇಕು. ಆ್ಯಕ್ಷನ್ ತಗೊಳ್ಳೋದ್ರೆ ಮತ್ತೆ ರೀಚೆ ಮಾಡೋಣ. ನಾವು ಸಾಮಾನ್ಯ ಸಭೆ ಸಾಮಾನ್ಯ ಸಭೆ ಅದರಲ್ಲಿ ಎಲ್ಲ ಸದಸ್ಯರ ಮುಂದೆ ಇಟ್ಟು ಚರ್ಚೆ ಮಾಡಿ ಚರ್ಚೆ ಮಾಡಬೇಕಾದ್ರೆ ಬೇಸಿ ಅಂತಂದರೆ ಸರ್ಕಾರ ಕೊಟ್ಟಂಥ ಮಾರ್ಗಸೂತ್ರ ಏನು, ಶಾಲೆ ಆವರಣದೊಳಗಿಂದ 100 ಮೀಟರ್ ಒಳಗಡೆ ಅಮಲು ಪದಾರ್ಥ ಮಾರಾಟ ಮಾಡಬಾರ್ದು, ಅದು ಬೇಸ್. ನಿಮಗೆ ಎಷ್ಟು ಜನ ಬಹುಮತ ಉಂಟು ಅನ್ನೋದು ಬೇಸ್ ಅಲ್ಲ. ಏನು ಮಾಡಿದ್ರು ಆ ಕಾನೂನು ಅಡಿಯಲ್ಲಿ ಮಾಡಬೇಕಾಗ್ತದೆ. ಆ ಕಾನೂನು ಉಪಯೋಗ ಮಾಡ್ಕೊಂಡು ಅದನ್ನು ರದ್ದು ಮಾಡಬೇಕು. ಸಾಮಾನ್ಯ ಸಭೆಯಲ್ಲಿ ನೀವು ಮನವಿ ಕೊಟ್ಟಿದ್ದೀರಿ, ನಾವು ಸಾಮಾನ್ಯ ಸಭೆಯಲ್ಲಿ ಆಯಿತು. ನನ್ನ ಹೆಸರು ಲಕ್ಷಣ, 9ನೇ ತರಗತಿ, ನಮ್ಮ ಶಾಲೆಯ ಹತ್ತಿರ ಗೋಶಾಲೆ ಇದೆ. ಗೋಶಾಲೆಯ ಹತ್ತಿರ ಬಾರ್ ಮಾಡ್ತಾಯಿದ್ದಾರೆ. ಬಾರ್ ಮಾಡುವುದರಿಂದ ಗೋವುಗಳಿಗೆ ಕುಡಿದು ಗೋವುಗಳಿಗೆ ತೊಂದರೆ ಮಾಡ್ಬೋದು. ಗೋವುಗಳನ್ನು ನಾವು ದೇವರಾಗಿ ಪೂಜಿಸ್ತೇವೆ. ಕುಡಿದು ಗೋವುಗಳಿಗೆ ತೊಂದರೆ ಕೊಡ್ಬೋದು. ಹಾಗೆ ಬಾರ್ ಮಾಡೋದ್ರಿಂದ ಗೋಶಾಲೆಗೆ ಹಾಗೂ ನಮ್ಮ ಶಾಲೆಗೆ ಕೂಡ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ಗೋವುಗಳ ಹಿತದೃಷ್ಟಿಯಿಂದ ಬಾರ್ ಮಾಡೋದಕ್ಕೆ ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ ವಿರೋಧಿಸ್ತೇವೆ.